ದೇವಲೋಕ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು ಹೊಸ ವಿಡಿಯೋದೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಮಂಗಳೂರು ಹೊರವಲಯದ ಕುಳಾಯಿ ಸಮೀಪ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದ ನೇಮೋತ್ಸವ ಪ್ರಯುಕ್ತ ಮಾರನೇ ದಿನ ಮೀನು ಹಿಡಿಯುವ ಜಾತ್ರೆ ಪುರಾತನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಬಗ್ಗುಂಡಿ ಕೆರೆಯಲ್ಲಿ ಈ ಜಾತ್ರೆ ವರ್ಷಂಪ್ರತಿ ನಡೆಯುತ್ತಾ ಇದೆ. ಕೋಟೆದ ಬಬ್ಬುಸ್ವಾಮಿಯಿಂದಾಗಿಯೇ ಈ ಕೆರೆಗೆ ಬಗ್ಗುಂಡಿ ಕೆರೆ ಎಂಬ ಹೆಸರಾಯಿತು. ಸುಮಾರು 30 ಎಕರೆಗೂ ಅಧಿಕ ವಿಸ್ತಾರದಲ್ಲಿರುವ ಈ ಕೆರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆ. ಇಡೀ ಊರಿಗೆ ಊರೇ ಸೇರಿ ಮೀನು ಹಿಡಿಯುತ್ತಾ ಸಂಭ್ರಮಿಸುತ್ತಾರೆ. Vaporloya, Vaporloya, Vaporloya. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಕೆರೆಯಲ್ಲಿ ಹೂಳು ತುಂಬಿಕೊಂಡಿದ್ದು ಮೀನು ಹಿಡಿಯುವ ಜಾತ್ರೆಗೆ ಕಂಟಕವಾಗಿದೆ. ವಿಪರೀತ ಕಳ್ಳೆಗಿಡಗಳು ಹಾಗೂ ಹೂಳಿನಿಂದಾಗಿ ಮೀನುಗಾರರು ಈ ಕೆರೆಗೆ ಇಳಿಯಲು ಭಯಪಡುತ್ತಾರೆ. ಆದ್ದರಿಂದ ಮೀನು ಹಿಡಿಯುವ ಜಾತ್ರೆ ಕೇವಲ ಸಾಂಕೇತಿಕಕ್ಕೆ ಮಾತ್ರ ಸೀಮಿತವಾಗಿದೆ. ಇದರಿಂದಾಗಿ ಇತಿಹಾಸ ಪ್ರಸಿದ್ಧವಾದ ಈ ಜಾತ್ರೆಯು ಇತಿಹಾಸದ ಪುಟ ಸೇರುವ ಭೀತಿಯಲ್ಲಿದೆ. ವಿಷಯತ್ತಿನ ಕಡಪರಾಜ ಪಾಡ್ಲ ಅಮೃತ ಇತ್ತಿನ ಈ ಜಾಗ ಕೊಳತು ಪಾಡ್ಲ ಕೊರ್ಲು ನಿನ್ನ ಬಾಲ್ ಭಂಡಾರ ಜಪಡ ಇನ್ನಾದರೂ ಜಿಲ್ಲಾಡಳಿತ ಈ ಕೆರೆ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿ ಮೀನು ಹಿಡಿಯುವ ಜಾತ್ರೆಯ ಇತಿಹಾಸ ಮರುಕಳಿಸುವಂತೆ ಅದ್ಧೂರಿಯಾಗಿ ಇಡೀ ಊರಿಗೆ ಊರೇ ಸೇರಿ ಸಂಭ್ರಮದಿಂದ ಈ ಜಾತ್ರೆಯನ್ನು ಆಚರಿಸುವಂತೆ ಆಗಲೆಂದು ನಮ್ಮ ಆಶಯ.